ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿವೃತ್ತ ಚೀಫ್ ಇಂಜಿನಿಯರ್ಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಗೆಟ್ಔಟ್ ಎಂದು ಸಭೆಯಿಂದ ಹೊರಹಾಕಿದ ಘಟನೆ ಮಂಗಳೂರು ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆದಿದೆ. ಕೆಯುಐಡಿಎಫ್ಸಿ ಕಾಮಗಾರಿಗಳು ತೀವ್ರ ವಿಳಂಬಗತಿಯಲ್ಲಿ ನಡೆಯುತ್ತಿದೆ. 60% ಕಾಮಗಾರಿ ನಡೆಸಲು 4 ವರ್ಷ ಹಿಡಿದಿದೆ. ಇನ್ನುಳಿದ 40% ಕಾಮಗಾರಿ ಇನ್ನು 4-5 ತಿಂಗಳಲ್ಲಿ ಸಂಪೂರ್ಣಗೊಳಿಸಲು ಆಗುತ್ತಾ ಎಂದು ಚೀಫ್ ಇಂಜಿನಿಯರ್ ಜಯರಾಮ್ ಅವರನ್ನ ಸಚಿವರು ಪ್ರಶ್ನಿಸಿದ್ದರಲ್ಲದೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಜಯರಾಮ್ ಹಾಗಾದ್ರೆ ನಾನು ರಿಸೈನ್ ಮಾಡ್ತೇನೆ ಎಂದರು. ಇದರಿಂದ ತೀವ್ರ ಕೆರಳಿದ ಸಚಿವ ಬೈರತಿ ಸುರೇಶ್ ಗೆಟ್ ಔಟ್ ಫ್ರಮ್ ಹಿಯರ್ ಎಂದು ಆಜ್ಞೆ ಮಾಡಿದ್ರು. ಕೊನೆಗೆ ಅಧಿಕಾರಿ ಸಭೆಯಿಂದ ಹೊರನಡೆದರು. ಪುತ್ತೂರು ಮತ್ತೆ ಮಂಗಳೂರಿಗೆ 2 ಪ್ರೊಡ್ಯೂಸರ್ ಬೆಸಮೆಂಟ್ ಪ್ರಾಜೆಕ್ಟ್ ADB ಎಕ್ಸ್ಟೆನ್ಷನ್ ಆಗ್ತದೆ ಸರ್. ಜೊತೆಗೆ ಯುಟಿಲಿಟಿ ಸ್ಕೀಮ್ ಇದೆ ಸರ್. ಪುತ್ತೂರು ಆಲ್ಮೋಸ್ಟ್ ಮುಗಿಯಲು ಬಂದಿದೆ ಸರ್. ಆಲ್ಮೋಸ್ಟ್ 90% ಅದಕ್ಕೆ ಕಮಿಷನಿಂಗ್ ಸ್ಟೇಜ್ ಬಂದಿದೆ ಸರ್. ಅದೆಲ್ಲ ಸ್ಟಾರ್ಟ್ ಮಾಡಬೇಕು. ನ್ಯೂ ಪ್ರಾಜೆಕ್ಟ್ಸ್ ಯಾವುದು ಇವೆಲ್ಲ ಆನ್ಗೋಯಿಂಗ್ ಸರ್. ADB ಬ್ರಾಂಚ್ ಏನಾಗಿದೆ ಸರ್, ಬ್ರಾಂಚ್ 2 ಅಂತ ಸರ್. ಬ್ರಾಂಚ್ 2 ಯಾವುದು ಬ್ರಾಂಚ್ 2 ನಲ್ಲಿ ಸರ್ 4 ಸಿಟಿ ಸರ್. ಕುಂದಾಪುರ, ಪುತ್ತೂರು, ಮಂಗಳೂರು, ಉಡುಪಿ ಸರ್. 4 ಎಷ್ಟು ಸರ್. ಕುಂದಾಪುರ ಸರ್. ಈಗ ಅವರು ಸರ್ ಬ್ರಾಂಚ್ ಈಗ ಮಾರ್ಚ್ ಮುಗಿತಾ ಇದೆ ಸರ್. ಇದಕ್ಕೆ ಲಾಸ್ಟ್ ಡೆಲ್ಲಿ ಅವರು ಹೊಸದೇನಾದ್ರು ಇದ್ರೆ ಪೋಸ್ಟ್ ಮಾಡಿ ಅಂತ ಹೇಳಿದ್ರು ಸರ್. ಈ ಬ್ರಾಂಚ್ ಮುಗಿಯಕ್ಕೆ ಬಂದಿದೆ ಸರ್. ನೆಕ್ಸ್ಟ್ ಬ್ರಾಂಚ್ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಇದ್ರೆ ನೆಕ್ಸ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿ ಮೊನ್ನೆ ಬೇರೆ ಸರ್. ಈಗ ಮಂಗಳೂರು ಸರ್ ಡಿಸೆಂಬರ್ ಎಂಡ್ಗೆ ನಾವು 2019 ಡಿಸೆಂಬರ್ ಎಂಡ್ಗೆ ಇದು ಅಗ್ರಿಮೆಂಟ್ ಆಗಿದೆ ಸರ್. 24/7 ಪ್ರಾಜೆಕ್ಟ್ ಇದು ಟೋಟಲಿ 580 ಮಾಡ್ಬಿಡ್ತೀರಾ? ಮೇ ಸರ್. ಮೇ ಆಯ್ತು, ಒಂದು ಎಕ್ಸ್ಟ್ರಾ. ಓಕೆ, ಮೇ ಪ್ರಪೋರ್ಷನೇಟ್ ಆಗಿ 4 ವರ್ಷಕ್ಕೆ 60%, 4 ವರ್ಷಕ್ಕೆ 60%, 5 ತಿಂಗಳಿಗೆ 40% ಮಾಡ್ತೀರಾ? ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದ್ದಾರೆ ಸರ್. ನೋಟಿಸ್ ಕೊಟ್ಟಿದ್ದೀವಿ ಸರ್. ಏನು ನೋಟಿಸ್ ಕೊಟ್ಟು ಏನು ಮಾಡಿ ಏನಪ್ಪ ಅನ್ಸೋದು? ಲೇಬರ್ ಗ್ಯಾಂಗೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವನಿಗೇನು ರಿಪ್ರೆಸೆಂಟೇಟಿವ್ ಇದ್ದಾರೆ ಸರ್. ಅವರು ಹೇಳಿದಾಗ ಕೆಲಸ ಮಾಡಲಿಕ್ಕಾಗಲ್ಲ. ಅವರಿಗೆ ಅವರ ಪುಸ್ತಕದಲ್ಲಿ ಹೇಳ್ತಾರೆ ಇದು ನಗರ ಪ್ರದೇಶ. ನಗರ ಪ್ರದೇಶದಲ್ಲಿ ಒಂದು ರೋಡನ್ನು ಮಾಡಿ ಕಂಪ್ಲೀಟ್ ಆಗಿಬಿಟ್ಟು ನಂತರ ಇನ್ನೊಂದು ರೋಡಿಗೆ ಹೋಗಬೇಕು. ಅವರು ಆ ಟೈಮ್ ಏನಾಗ್ತಿಲ್ಲ. ಈ 60% 4 years ಅಂದರೆ 40% ಇಟ್ ವಿಲ್ ಟೇಕ್ 2 years.